ಫಸ್ಟು ಬಂದಾಗಲೇ ನನಗೆ ಕೊಟ್ಟಿರೋದು 10 ರೂಪಾಯಿ ಒಂದು ನಾಟಕಕ್ಕೆ 10 ರೂಪಾಯಿ. ಒಂದು ದಿನಕ್ಕೆ ಒಂದು ನಾಟಕ ಅಂತಲ್ಲ, ಅವತ್ತು ಎರಡು ಇದ್ರೂ ಕೌಂಟರ್ ಕಲೆಕ್ಷನ್ 4,000 ಮೇಲೆ ಆದರೆ 100 ರೂಪಾಯಿ ಕೊಡ್ತಾಯಿದ್ರು. ಒಂದು ವರ್ಷ ನಾನು ಓನಾಗಿ ಮಾಡಿದೆ, ನಂದೇ ಸುಬ್ರಹ್ಮಣ್ಯೇಶ್ವರ ನಾಟಕ ಸಂಘ ಮಂಗಳೂರು ಅಂತ ಹೆಸರಿಟ್ಬಿಟ್ಟು. ಬಹುಶಃ ಈಗ ಎಲ್ಲ ಸಿನಿಮಾಗಳಿಗೂ ದೀಪಕ್ ರೈ ಪಾಣಾಜಿಯವರು ಬೇಕು ಅನ್ನುವಂಥ ಒಂದು ರೀತಿ ಟ್ರೆಂಡ್ ಸೆಟ್ ಆಗಿದೆ ಅಂತ ಹೇಳ್ಬೋದು. ಕೆಲವು ಏನಾಗುತ್ತೆ ಅಂತಂದ್ರೆ ಒಂದರಲ್ಲಿ ಏನಾದ್ರು ಕುಡುಕನ ಪಾತ್ರ ನೋಡಿದರೆ ಮತ್ತೆ ಎಲ್ಲದಕ್ಕೂ ಆ ಪಾತ್ರ ಇದ್ದಾಗ ಅಷ್ಟೇ ಕರೀತಾರೆ. ಈಗ ಸಿನಿಮಾಗಳ ಬಗ್ಗೆ ಒಂದು ಅಂದಾಜು ಸಿನಿಮಾಗಳು ಸಂಖ್ಯೆ ಇನ್ನು ರಿಲೀಸ್ ಆಗೋದು ಎಲ್ಲ ಸೇರಿ ಇವಾಗ ಬೇರೆ ಕೆಲವು ಫಿಲಮ್ ಬಂದಿರೋದು ಸೇರಿ ಒಂದು 60. ರಾಜ್ಬಿ ಶೆಟ್ಟಿ ಅವ್ರದ್ದು ಗರುಡ ಗಮನ ವೃಷಭವನದಲ್ಲಿ ನನಗೊಂದು ವೆರೈಟಿ ರೋಲ್ ಸಿಕ್ತು. ವಿನು ಬಣಜ್ ಸರ್ ಒಂದು ಬೇರೆ ಚಿತ್ರದಲ್ಲಿ ಹೌದು ಬೇರೆ ಥರ ಪಾತ್ರ ನೆಗೆಟಿವ್ ಶೇಡ್. ಹೌದು. ಆಮೇಲೆ ರಿಷಬ್ ಶೆಟ್ಟರ್ ಜೊತೆ ಹರಿಕತೆ ಗಿರಿಕತೆ ಎಲ್ಲ ಕಾಮಿಡಿ ಅವ್ರ ಜೊತೆ ಟ್ರಾವೆಲ್ ಮಾಡೋದು, ಆ ಥರ ಗಂಭೀರ ಪಾತ್ರ ಸ್ವಲ್ಪ ಇಷ್ಟ ನನಗೆ. ಓಕೆ, ಸಿಗೋದು ಕಮ್ಮಿ. ನಂದಿಕೇಶ್ವರದಲ್ಲಿ ನಿಮ್ಮ ಐಡೆಂಟಿಕಲ್ ರೋಲ್ ಅಥವಾ ನೀವು ಇಡೀ ಒಂದು ಹೊರ ಜಗತ್ತಿಗೆ ಪರಿಚಯ ಆಗಿದ್ದು ದೀಪಕ್ ರೈ ಪಾಣಾಜೆ ಅಂತಾನೆ ಒಂದು ನಿಮಗೆ ಒಂದು ಹೆಸರು ಕೊಟ್ಟಂತ ಆ ಒಂದು ಪರ್ಟಿಕ್ಯುಲರ್ ರೋಲ್ ಅಂತ ಇದ್ರೆ ನಂದಿಕೇಶ್ವರ ಅದರಲ್ಲಿ ತುಂಬ ಇತ್ತು. ಅಂದರೆ ಒಂದು ಅದು ಹೇಳಬೇಕು ಅಂತಂದರೆ ನೀವು ಹೇಳಿದ್ರೆ ನಂಬಲಿಕ್ಕಿಲ್ಲ. ಒಂದು ತಿಂಗಳು ಒಂದು ಕಡೆ ಕ್ಯಾಂಪು ಅಂತಂದರೆ ಅವರಿಗೆ ಇವತ್ತಿನ ನಾಟಕ ನಾಳೆಗೆ ಬೇಡ, ಅಂದರೆ ಅಲ್ಲಿ ಬೇರೆ ಬೇರೆ ಅಷ್ಟೇ ಜನ ಇರೋದು ಬರೋವರು. ಒಂದು ಊರು ಅಂತ. ಹೌದು, ಒಂದು ಸಣ್ಣ ಊರು ಅಂತಂದರೆ ಒಂದು ದಿವಸ ಒಂದೇ ನಾಟಕ. ಇವತ್ತು ಬಸ್ ಕಂಡಕ್ಟರ್ ಅಂತಂದರೆ ನಾಳೆ ಮುದ್ಕನಕ್ಕೆ ಮದುವೆ ಕೊಡ್ಬೇಕು, ಇಲ್ಲ ನಾಡ್ದು ಅಣ್ಣ ತಂದ ಅತ್ತಿಗೆ ಕಲಿಯೋದು ಕೊಡ್ಕ ಹಂಗೆ ಕೊಡ್ಬೇಕು. ಒಂದೊಂದು ದಿನ ಒಂದೊಂದು ನಾಟಕ ಮಾಡ್ತಾ ಇದ್ವಿ ನಾವು. ಅದಕ್ಕೆ ನಮ್ಮದೇ ಕಾಸ್ಟ್ಯೂಮು ನಮ್ಮದೇ ಇತ್ತು. ಓನ್ ಕಾಸ್ಟ್ಯೂಮೇ ಬಾಡಿಗೆದ್ದಲ್ಲ. ಇಲ್ಲ, ಆವಾಗ ನಮಗೆ ಸಂಬಳನೂ ಕಮ್ಮಿ. ಅದು ಹೇಳೋದಕ್ಕೇನು ತೊಂದರೆ ಇಲ್ಲ. ನಾನು ಸೇರಿದಾಗ ನಾನು ಬ್ಯಾಂಗ್ಳೂರು ಬಿಟ್ಟು ನಾಟಕಕ್ಕೆ ಫಸ್ಟು ಬಂದಾಗಲೇ ನನಗೆ ಕೊಟ್ಟಿರೋದು 10 ರೂಪಾಯಿ ಒಂದು ನಾಟಕಕ್ಕೆ. ಹೌದು, ಒಂದು ನಾಟಕಕ್ಕೆ 10 ರೂಪಾಯಿ. ಒಂದು ದಿನಕ್ಕೆ ಒಂದು ನಾಟಕ ಅಂತಲ್ಲ, ಅವತ್ತು ಎರಡು ಇದ್ರೂ ಅಷ್ಟೇ. ನಮ್ಮದೊಂದು ರೂಲ್ಸ್ ಇತ್ತು ಅವ್ರದ್ದು. ಒಂದು 4,000 ಕೌಂಟರ್ ಕಲೆಕ್ಷನ್ 4,000 ಮೇಲೆ ಆದರೆ 100 ರೂಪಾಯಿ ಕೊಡ್ತಾಯಿದ್ರು. ಆ ಥರ ಒಂದು ರೂಲ್ಸ್ ಇತ್ತು. 4,000ಕ್ಕಿಂತ ಮೇಲಾದರೆ 10 ರೂಪಾಯಿ ಜಾಗದಲ್ಲಿ 100 ರೂಪಾಯಿ. ಹೌದು, ಇಲ್ಲಾಂತಂದರೆ ಒಂದೊಂದು ಸಲ ಕಲೆಕ್ಷನ್ ಇಲ್ಲ ಅಂತಂದರೆ ನಮಗೆ ಬೆಳಗ್ಗೆ ತಿಂಡಿ ಮಾತ್ರ, ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ಅಷ್ಟೇ. ಹಾಂ, ಸಂಜೆ ಚಾ ತಿಂಡಿ, ರಾತ್ರಿ ಅದು ಕೊಡಲೇಬೇಕು. ನೋಡಿ, ಈಗ ಅದು ಆ ಅನಿವಾರ್ಯತೆ ಇಲ್ಲ, ಖಂಡಿತ ಇಲ್ಲ. ಈಗ ಅಲ್ಲಿ ಪಾರ್ಟಿಯೇ ಕೊಡ್ತಾರೆ. ಹೌದು, ನಿಮ್ಮಲ್ಲಿ ನಮ್ಮ ನಾಟಕ ಅಂದರೆ ಎಲ್ಲ ನೀವೇ ನೋಡ್ಕೊತೀರಿ, ನಾವು ಬರೋದಷ್ಟೇ. ಅವಾಗೆಲ್ಲ ಆ ಥರ ವೃತ್ತಿಪರ ಎಲ್ಲವನ್ನು ನಾವೇ ಮಾಡಬೇಕಾಗಿತ್ತು. ಆಮೇಲೆ ದೊಡ್ಡ ಅನುಭವ ಅಂತಂದರೆ 7 ವರ್ಷ ಆದ ನಾಟಕದಲ್ಲಿ ನಿಮ್ಮ ಪ್ರಥಮ ಸಂಭಾವನೆ 10 ರೂಪಾಯಿ. ಹೌದು, ನಾಟಕ ಕ್ಷೇತ್ರದಲ್ಲಿ ಅದು ಪ್ರೀತಿಯಿಂದ. ಓಕೆ. ಆಮೇಲೆ 20 ಕೊಡ್ತಾಯಿದ್ರು, 30 ಕೊಡ್ತಾಯಿದ್ರು. ಒಂದು 2,000 3,000 ಆದರೆ ಒಂದು 50, ಆ ಥರ ಎಲ್ಲ. ಅದನ್ನು ನೀವು ಹೇಳಿದ್ರೆ ನಂಬ್ತೀರ ಇಲ್ಲ ಗೊತ್ತಿಲ್ಲ. ಅದು ಎಷ್ಟು ಸಿಗ್ತದೋ ಅವಾಗ ನಮಗೆ ಯಕ್ಷಗಾನ ಅಂತಂದರೆ ಭಾಳ ಇಷ್ಟ ಅಲ್ವಾ. ಈಗ ನಾಟಕ ನೋಡೋಕ್ಕೆ ಯಾರಾದರೂ ಬರ್ತಾರೆ ಅಂತಂದರೆ ಸ್ವಲ್ಪ ಆವತ್ತು ಯಕ್ಷಗಾನ ಇದೆ ಅಂತ ನಮಗೆ ಗೊತ್ತಾದರೆ ಪಕ್ಕದಲ್ಲಿ ಅಕ್ಕಪಕ್ಕ ನಮ್ಮ ಆಸುಪಾಸಲ್ಲಿ, ಹೌದು ಆಸುಪಾಸಲ್ಲಿ ಇದೆ ಅಂತ ಗೊತ್ತಾದಾಗ ಯಾರು ಬರ್ತಾರೆ, ಯಾರ ಹತ್ರ ಗಾಡಿ ಇದೆ ಅಂತ ನಾವು ನೋಡ್ತಾ ಇದ್ವಿ. ಅವ್ರು ಮೊದಲೇ ಮಾತಾಡಿಸ್ಕೊಂಡು ನಮ್ಮ ನಾಟಕ ಮುಗಿದ ಕೂಡಲೇ ನಮಗೆ ಸಿಕ್ಕಿದ್ದು ಎಷ್ಟು ಸಿಗುತ್ತೋ ಗೊತ್ತಿಲ್ಲ, 30 ಅದನ್ನೆಲ್ಲ ಅವ್ರಿಗೆ ಕೊಟ್ಟು ಅವ್ರನ್ನ ಕರ್ಕೊಂಡು ಯಕ್ಷಗಾನಕ್ಕೆ ಹೋಗ್ತಾ ಇದ್ವಿ. ನಾಟಕ ಎಲ್ಲ ಮುಗಿದ ಮೇಲೆ ಅವ್ರಿಗೆ ಕೊಟ್ಟು ಅವರನ್ನ ಯಕ್ಷಗಾನ ಕರ್ಕೊಂಡು ಹೋಗೋದು. ಅವ್ರನ್ನ ಕರ್ಕೊಂಡು ಹೋಗೋದಲ್ಲ, ನಮಗೆ ನೋಡಬೇಕು. ನಮ್ಮಲ್ಲಿ ಕೆಲವರು ಇದ್ವಿ ನಾವು ಯಕ್ಷಗಾನ ಪ್ರಿಯರು. ನಿಮ್ಮ ಆಸಕ್ತಿಗೆ. ಹೌದು, ನಮ್ಮ ನಂದಿಕೇಶ್ವರದಲ್ಲಿ ನಾವೆಲ್ಲ ಒಂದು 4-5 ಜನ ಇದ್ವಿ. ಅವ್ರ ಕಾರ್ ಮಾಡಿಕೊಂಡು ಅವ್ರಿಗೆ ಅದನ್ನು ಪೆಟ್ರೋಲ್ ಕೊಟ್ಟು ಯಕ್ಷಗಾನಕ್ಕೆ ಹೋಗ್ತಾ ಇದ್ವಿ. ಹೋಗ್ಬಿಟ್ಟು ಅಷ್ಟೇ ಅಲ್ಲಿ ನಮ್ಮ ಪ್ರಸಂಗ ನೋಡ್ಲಿಕ್ಕೂ ಸಿಗ್ತದ, ಅದು ಇದು ಗೊತ್ತಿಲ್ಲ. ನಾವು ಹೋಗ್ಬೇಕಾದ್ರೆ ಎಷ್ಟು ಗಂಟೆ ಆಗಿರುತ್ತಾ ಅದು ಗೊತ್ತಿಲ್ಲ. ಒಂದೊಂದು ಸಲ ಹೋದಾಗ ಅಲ್ಲಿ ಮಂಗಳನ ಆಗ್ತಿತ್ತು. ಅಂದರೆ ಬೆಳಿಗ್ಗೆ ಅಂದರೆ ಏನಂತಂದ್ರೆ ಒಂದೊಂದು ಸಲ ಗಾಡಿ ಸಿಕ್ಕದೇ ಇದ್ದಾಗ ನಾವು ಆ ಸೌಂಡ್ ಕೇಳ್ಕೊಂಡು ಹೋಗ್ತಾ ಇದ್ವಿ ಹುಡ್ಕೊಂಡು. ಬರೇ ಚಂಡೆ ಶಬ್ದದಲ್ಲಿ ಅಲ್ಲಿ ರೀಚ್ ಆಗ್ಬೇಕಾದ್ರೆ ಅದೇ ಮುಗಿತಾ ಇತ್ತು. ಇಲ್ಲಾಂತಂದ್ರೆ ಏನು ಮಾಡ್ತಿದ್ವಿ, ಹೋದ ಕೂಡಲೇ ಅಲ್ಲೆಲ್ಲ ಎಲ್ಲರೂ ಪರಿಚಯ ಇದ್ರು. ಆವಾಗ ಕಲಾವಿದ್ರು ನಾವು ಪರಿಚಯ ಭಾಳ ಹಿಂಗೆ ಹೋಗಿನೇ ಪರಿಚಯ. ಆಮೇಲೆ ಯಕ್ಷಗಾನ ಕಲಾವಿದರು ನಮ್ಮಲ್ಲಿ ನಾಟಕದಲ್ಲೂ ಪಾತ್ರ ಮಾಡಿದ್ದಾರೆ. ಬಂಟ್ವಾಳ ಜಯರಾಮಾಚಾರಿ, ಕೆದಲ ಜಯರಾಮರು, ಹೌದು, ಕೆಲವರೆಲ್ಲ ದಾಸಪಂಗ್ಲೆಲ್ಲ ಅದರಲ್ಲಿ ಮಾಡ್ತಾಯಿದ್ರು. ಹಾಗೇನು ಪರಿಚಯ. ಅಲ್ಲಿ ಹೋಗಿನೂ ಅಷ್ಟು ಹೋಗಿ ಅವ್ರ ಹತ್ರ ಮಾತಾಡಿ ಚೌಕಿಯಲ್ಲಿ ಉಳ್ಕೊಳ್ಳೋದು ಇದೆ. ನಾನು ಆಗಲೇ ಹೇಳಿದಾಗೆ ಮಾತಾಡಿಕೊಂಡು ಬಾಕಿ ಆಗೋದು. ಓಕೆ, 7 ವರ್ಷ ಹಾಗಾಯಿತು. ಅದಾದಮೇಲೆ 1 ವರ್ಷ ನಾನು ಓನಾಗಿ ಮಾಡಿದೆ. ನಂದೇ ಸುಬ್ರಹ್ಮಣ್ಯೇಶ್ವರ ನಾಟಕ ಸಂಘ ಮಂಗಳೂರು ಅಂತ ಹೆಸರಿಟ್ಬಿಟ್ಟು. ಆ ಟೈಮಲ್ಲೂ ಭಾಳ ಕಷ್ಟ ಆಯಿತು ಫಿನಾನ್ಷಿಯಲಿ.
ಫೈನಾನ್ಷಿಯಲಿ ಎಲ್ಲವೂ ಕಷ್ಟ ಇತ್ತು ಆ ಟೈಮಲ್ಲಿ. ಅದರಲ್ಲಿ ಇದ್ದಾಗಲೇ ನಾನು ಮನೆ ಕಟ್ತಾ ಇದ್ದೆ ಆ ಟೈಮಲ್ಲಿ, ನಂದಿಕೇಶ್ವರದಲ್ಲಿ ಇದ್ದಾಗ. ಅಲ್ಲಿಂದ ಮನೆಯದೆಲ್ಲ ಕೆಲಸ ಆಗಿ ಅದು ಯಾವಾಗ ಬಿಟ್ಟು ನನಗೆ ಸರಿ ನೆನಪಿಲ್ಲ. ಒಟ್ಟು ಒಂದು ವರ್ಷ ಪೂರ್ತಿ ನಡೆಸಿಲ್ಲ, ಒಂದು 10 ತಿಂಗಳಿಗೆ ಅಲ್ಲ 9ಕ್ಕೆ ನನ್ನ ಡೆಲಿವರಿ ಆಗಿತ್ತು. ಆಮೇಲೆ ಅದಷ್ಟು ಸುಲಭ ಇಲ್ಲ. ಅವರು ಅಷ್ಟು ವರ್ಚಸ್ಸಿತ್ತು, ಅವರು ನಡೆಸಿದ್ರು. ನಮಗೆಲ್ಲ ಅಷ್ಟೊಂದು ಅವರಾಗಿ ನಡೆಸಲಿಕ್ಕೆ ಸಾಧ್ಯನೇ ಇಲ್ಲ. ತುಂಬ ವರ್ಷ ನಡೆಸಿದ್ರು ಅವರು. ನಮಗೆ ಎಷ್ಟಾಗುತ್ತೆ ಅಷ್ಟು ಅದನ್ನು ನೋಡ್ಕೊಂಡು ಕಲ್ತವ್ರಲ್ಲ, ಎಲ್ಲ ಅದು ಅಲ್ಲದೆ ಎಲ್ಲ ಅದರಲ್ಲಿ ಕಲ್ತಿದ್ವಿ ನಾವು. ಟೆಂಟ್ ಹಾಕೋದ್ರಿಂದ ಎಲ್ಲ ಕೆಲಸ ಮಾಡೋದ್ರಿಂದ ಗೊತ್ತಿತ್ತು. ಹಾಗೆ ಒಂದು 10 ತಿಂಗಳು ನಡೆಸಿದ್ದೆ, ಸಾಕಾಗಿತ್ತು. ಆ ಟೈಮಲ್ಲಿ ಭಾಳ ಕಷ್ಟ ಅಂತಂದರೆ ಈ ಮುಸ್ಲಿಮ್ಸ್ ಇವ್ರದ್ದೆಲ್ಲ ಉಪವಾಸದ್ದೆಲ್ಲ ಅದಿತ್ತು, ಕ್ರಿಕೆಟದಿತ್ತು, ಎಕ್ಸಾಮದಿತ್ತು, ಅದೆಲ್ಲ ಒಂದೇ ಸಲ ಬಂದಾಗ ಇದೇ ಸುಳ್ಯದಲ್ಲೇ ಅಲ್ಲೇ ಲಾಸ್ಟ್ ಆಗಿತ್ತು, ಅಲ್ಲಿಗೆ ನಿಲ್ಲಿಸಿದೆ. ಆಮೇಲೆ ಮತ್ತೆ ಅವರಲ್ಲಿ ಇದ್ದೆ ನಾರ್ತ್ ಕಡೆ ಎಲ್ಲ ಗೆಸ್ಟಾಗಿ ಕರಿತಾಯಿದ್ರು. ಮೊದಲೇ ನಮ್ಮ ಚಿಕ್ಕಪ್ಪವ್ರು ಹೋಗ್ತಾಯಿದ್ರಂತೆ ಆ ಕಡೆ. ಇದರಲ್ಲಿ ನಮ್ಮ ಕಡೆಯದ್ದು ಒಂದು ಪಾತ್ರ ಇದ್ದಾಗ ಮಾಣಿ ಮದುವೆ ಅಂತ ಒಂದು ನಾಟಕ, ಅದರಲ್ಲಿ ಮಾಣಿ ಪಾತ್ರಕ್ಕೆ ಈ ಕಡೆಯಲ್ಲೇ ಕರೆಸ್ತಾಯಿದ್ರು ಅವ್ರನ್ನ. ಅವ್ರ ಥರನೇ ಇದ್ದೀನಿ ಅಂತ ಹೇಳಿಬಿಟ್ಟು, ಈ ತಂಡದಲ್ಲಿ ಇದ್ದೀನಿ ಅಂತ ಹೇಳಿಬಿಟ್ಟು ಅವ್ರಿಗೆಲ್ಲ ಗೊತ್ತಿದೆ. ಆಮೇಲೆ ನಾನು ಹೋಗ್ತಿದ್ದೆ, ಕೆಲವು ಟೀಮ್ ಒಂದು 7-8 ಆ ಕಡೆ ನಾರ್ತದ್ದು ಟೀಮ್ಗೆಲ್ಲ ಹೋಗ್ತಿದ್ದೆ. ಸುಧೀರ್ ಅವ್ರದ್ದೊಂದು ಟೀಮ್ ಇತ್ತು, ಕರ್ನಾಟಕ ಕಲಾವೈಭವ ಸಂಘ ಬೆಂಗಳೂರು ಅಂತ, ಮಾಲತಿ ಸುಧೀರ್ ಅವ್ರು ನಡೆಸ್ತಾಯಿದ್ರು. ಅವರ ತಂಡಕ್ಕೆ ತುಂಬ ಕಡೆ ಹೋಗಿದ್ದೇನೆ ನಾನು. ಬೀದರ್ಗೆ ಹೋಗಿದ್ದೆ, ಬೀದರ್, ಹುಮ್ನಾಬಾದ್, ಬ್ಯಾಂಗ್ಳೂರು, ಬಿಜಾಪುರ ಎಲ್ಲ ಕಡೆ ಅವ್ರ ತಂಡದಲ್ಲಿ ಮಾಡಿದ್ದೆ ನಾನು. ಬೀದರಲ್ಲಿ ತುಂಬ ಚೆನ್ನಾಗಿ ನೋಡ್ಕೊಂಡು ಹೌದು, ಅದರಲ್ಲಿ ಗೆಸ್ಟ್ ಆಗಿ ಹೋಗಿ ಒಂದು ನಾಟಕ ತುಂಬ ಒಂದು 40-50 ಶೋ ಎಲ್ಲ ಮಾಡ್ತಾಯಿದ್ವಿ ಅಲ್ಲಿ. ದಿನಕ್ಕೆ 2 ಶೋ 3 ಶೋ ಎಲ್ಲ ಇತ್ತು. ಅದಾದಮೇಲೆ ನಮ್ಮದು ಪಾತ್ರ ಇಷ್ಟ ಆಗಿ ಇನ್ನೊಂದು ನಾಟಕದಲ್ಲಿ ಒಂದು ಪಾತ್ರ ಕೊಡ್ತಾಯಿದ್ರು, ಅಲ್ಲೆಲ್ಲ ಮಾಡಬೇಕಾಗಿತ್ತು. ಅವಾಗ ಬೇರೆ ಏನು ಕೆಲಸ ಇರಲಿಲ್ಲ. ಅಲ್ಲಿ ಬಂದಮೇಲೆ ಮತ್ತೆ ಊರಲ್ಲಿ ಇರಬೇಕಾಗತ್ತಲ್ಲ. ಅದಾದಮೇಲೆ ನಮ್ಮ ಪಿಬ್ರೆಯವರ ಮಗಳೇ, ನಮ್ಮ ಅಕ್ಕ ಶೋಭಾರೈ ಅಂತ, ಅವರು ಅದರಲ್ಲಿದ್ದರು. ಈಗ ಶಾರದಾಸ್ ನಾನಿದ್ದೆ ಅಲ್ಲ, ಅದರಲ್ಲಿ ಅವರು ಇದ್ದರು. ನಾನು ಆವಾಗ ನಂದು ಕ್ಯಾಂಪು, ನಾನು ಈಗ ಗೆಸ್ಟಾಗಿ ಹೋಗ್ತಾ ಇದ್ದಿದ್ದು ಬಿಜಾಪುರದಲ್ಲಿದ್ದೆ. ಆವಾಗ ಒಮ್ಮೆ ಫೋನ್ ಮಾಡಿದ್ದೆ ಅಷ್ಟೇ. ಫೋನ್ ಮಾಡಿದಾಗ ಹೀಗೆ ನಮ್ಮೊಳಗೆ ಸಂಭಾಷಣೆ ಆಗಿ ಅಲ್ಲಿ ಬರೋಕ್ಕೆ ಹೇಳಿದ್ರು. ಅವರೊಂದು ಫೋನಿಂದ ಶಾರದಾಸ್ ಬರಬೇಕಾಯ್ತು. ಶಾರದಾ ತಂಡಕ್ಕೆ. ಓಕೆ. ಈಗ ಬಂದು ಇದೀಗ ಒಂದು 14-15 ವರ್ಷ ಆಯಿತು. 14 ವರ್ಷ ಆಯಿತು. ಈ ಬಾರಿ ದೀಪಕಣ್ಣ ಆ ಟೀಮ್ ಚೇಂಜ್ ಆಗಿದೆ. ಇನ್ನು ಮುಂದೆ ಸುಂದರ್ ರೈ ಅವರ ಸಾರಥ್ಯದ ಅಮ್ಮ ಕಲಾವಿದರು, ಶಿವಾನಂದ ಶೆಟ್ಟಿ ಅವರು ಸಾರಥ್ಯದ ನಿರ್ದೇಶನದ. ಹೌದು. ಯಾಕೆ ಈ ಬಾರಿ ಬದಲಾವಣೆ ತಂಡ? ಬದಲಾವಣೆ ಜಗದ ನಿಯಮ ಅದೇ ಡೈಲಾಗ್ ಬರುತ್ತೆ ಈಗ. ಬದಲಾವಣೆ ಬೇಕಲ್ಲ. ಓಕೆ. ಬೇರೊಂದು ಕಡೆ ನಾವು ಬೇರೆ ಮನೆಗೆ ಹೋದಾಗ ಅದೇ ಹೇಗಿದೆ ಅಂತ ನೋಡಬೇಕು. ಎಲ್ಲ ಕಲಾವಿದ್ರ ಜೊತೆ ಇರಬೇಕು ಅಂತ. ಮತ್ತು ನಾನು ಸ್ವಲ್ಪ ಹೋಗೋದು ಬರೋದೆಲ್ಲ ತುಂಬ ಕಷ್ಟ ಆಯ್ತು, ಭಾಳ ಕಷ್ಟಪಟ್ಟಿದ್ದೆ ಅದು ಅಲ್ಲಿಗೆ ಹೋಗ್ಬೇಕಾದ್ರೆ ಮೊದಲೆಲ್ಲ. ಈಗ 15 ವರ್ಷ ಆಯಿತು. ಮೊದಲು ನಾನು 4 ಬಸ್ಸಲ್ಲಿ ಹೋಗ್ತಿದ್ದೆ. ನಾನು ಸ್ಟಾರ್ಟಿಂಗ್ ವೆಹಿಕಲೆಲ್ಲ ಇರ್ತಾ ಇರಲಿಲ್ಲ ಆ ಟೈಮಲ್ಲಿ. ನಮ್ಮೂರಿಂದ ಪೆರ್ಲಾಕ್ಕೊಂದು ಬಸ್ಸು, ಪೆರ್ಲಾಗಿಂದ ಬದೇಡ್ಕೊಂದು ಬಸ್ಸು, ಅಲ್ಲಿಂದ ಒಂದು ಕುಂಬ್ಳೆಗೊಂದು ಬಸ್ಸು, ಅಲ್ಲಿಂದ ಹೊಸ ಅಂಗಡಿಗೆ ಹೋಗ್ಬೇಕಾಗಿತ್ತು. ಆವಾಗ ರೋಡ್ ಸರಿ ಇದ್ದಿಲ್ಲ. ಇವಾಗ ಹೋಗೋದಕ್ಕೆ ಒಂದು ಅರ್ಧ ಮುಕ್ಕಾಲು ಗಂಟೆ ಅಂತಂದರೆ ಆವಾಗ 2 ಗಂಟೆ ಬೇಕಾಗಿತ್ತು. ಅಷ್ಟು ಬೇಗ ಹೊರಡಬೇಕಾಗಿತ್ತು. ಅದು ಅಲ್ಲಿ ಮುಗಿದ ಮೇಲೆ ನನಗೆ ಬೇರೆ ಏನು ಕೆಲಸ ಮಾಡೋಕ್ಕಾಗ್ತಿರ್ಲಿಲ್ಲ. ಅಲ್ಲಿಂದ ಮುಗಿದು ನಾಟಕ ಒಂದು ವೇಳೆ ಶೋ ಕೊಟ್ಟಾಗ ದೂರ ಇದ್ದಾಗಲ್ಲ ಮಂಗಳೂರಿಂದ ನಾನು ಮನೆಗೆ ಬಂದಾಗಲೇ ಬಸ್ಸಲ್ಲಿ ಬಂದಾಗಲೇ ಮಧ್ಯಾಹ್ನ ಆಗುತ್ತೆ. ಊಟಕ್ಕೆ ಮತ್ತೆ ಹೊರಡಬೇಕು, ಊಟ ಮಾಡ್ಕೊಂಡು ಬರೀ ಊಟಕ್ಕೆ ಬಂದಾಗ ಆಗಕ್ಕೆ ಭಾಳ ಪ್ರಾಬ್ಲಮ್ ಆಗಿತ್ತು. ತುಂಬ ನಾಟಕ ಮಾಡಿದೆ ಅದರಲ್ಲೂ. ಒಳ್ಳೊಳ್ಳೆ ಪಾತ್ರ ಕೊಟ್ಟಿದ್ದಾರೆ. ಒಳ್ಳೊಳ್ಳೆ ಪಾತ್ರ ನನಗಿಂತ ಬರೆದಿದ್ದು ಅಂತ ಹೇಳಲ್ಲ ನಾನು. ನನಗೆ ಎಷ್ಟಾಗುತ್ತೆ ಅದು ಮಾಡ್ಕೊಂಡು ಹೋಗಿದ್ದೇನೆ. ಅದರಲ್ಲಿ ಒಳ್ಳೊಳ್ಳೆ ಪಾತ್ರ ಸಿಕ್ಕಿದೆ. ಓಕೆ. ಸೊ ಇಷ್ಟು ವರ್ಷದ ನಿಮ್ಮ ಒಂದು ನಾಟಕದ ವಿಷಯ ಹೇಳಿದ್ರೆ ಮೂವಿಗೆ ಮತ್ತೆ ಬರೋಣ. ನಿಮಗೆ ತುಂಬ ಖುಷಿ ಕೊಟ್ಟಂಥ ಪಾತ್ರ ಅಥವಾ ನಾನು ಆಗಲೇ ಕೇಳಿದೆ ಒಂದು ಐಡೆಂಟಿಕಲ್ ಅಂತ ಅನಿಸಿದಂಥ ಪಾತ್ರ ಯಾವುದು ಅಂತ? ನಂದಿಕೇಶ್ವರದಲ್ಲಿ ಇತ್ತು. ಈಗ ಕುಡುಕನ ಪಾತ್ರ ಆಗಲಿ, ಮುದುಕನ ಮದುವೆಯಲ್ಲಿ ಮುದುಕನ ಪಾತ್ರ ಆಗಲಿ, ಬಸ್ ಕಂಡಕ್ಟರ್ನಲ್ಲಿ ಒಂದು ಕಂಡಕ್ಟ್ರದ್ದು ಮಾವ ಒಂದು ಮುದುಕನ, ಜಾಸ್ತಿ ಮುದುಕನ ರೋಲೇ ಮಾಡ್ತಿದ್ದೆ ಸ್ಟಾರ್ಟಿಂಗ್. ಅದರಲ್ಲಿ ನಾನು ಹೀರೋ ಪಾತ್ರ ಮಾಡ್ತಾ ಇದ್ದಿದ್ದು.
ಅದೇ ಸಣ್ಣ ಪುಟ್ಟ ಪಾತ್ರಕ್ಕೆ ಹೋಗ್ತಿದ್ದೆ ಅಂತ ಹೇಳಿದೆಲ್ಲ, ಒಂದೊಂದು ಸೀನ್ ಅದಕ್ಕೆಲ್ಲ ಹೋಗಿ 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 ಆಮೇಲೆ ಹೀರೋ ಪಾತ್ರ ಮಾಡ್ತಿದ್ದೆ. ಆಮೇಲೆಗೆ ಕಾಮಿಡಿಗೆ ಬಂದೆ. ಅಂದರೆ ಅವ ರಾಘವೇಂದ್ರ ಅಂತ ಅವ್ರ ಮಗ, ಚಿಕ್ಕಪ್ಪನ ಮಗ, ಪಂಚರಂಗಿ ಪಾಂಪಮ್ಮಲ್ಲಿದ್ದು. ಹೌದು ಹೌದು, ಅವ ಓನಾಗಿ ಮಾಡ್ದ ಒಂದು ಕಡೆ. ಅವ ಬಿಟ್ಟಾಗ ಮತ್ತೆ ನಾನು ಮೇನ್ ಕಾಮಿಡಿಯಾಗಿ ನಿಲ್ಬೇಕಾಯ್ತು. ಅದೇ ಬಂಟ್ವಾಳ ಕ್ಯಾಂಪಲ್ಲಿ ಇರಬೇಕಾದ್ರೆ ಪ್ರತಿಯೊಂದು ನನಗೆ ಹೊಸ ನಾಟಕ ಆಗಿತ್ತು. ಡೈಲಿ ಅಲ್ಲಿನೂ ಅಷ್ಟೇ, ಆಗಲೇ ಹೇಳಿದಾಗೆ ಡೈಲಿ ಒಂದೊಂದು ನಾಟಕ ಮಾಡಬೇಕಾಗಿತ್ತು. ಇವತ್ತು ನನಗೆ ಹೊಸ ನಾಟಕ ಆದರೆ ನಾಳೆನೂ ಹೊಸ ನಾಟಕನೇ. ಪ್ರಾಕ್ಟೀಸ್ ಮಾಡ್ಕೊಂಡು ಮಾಡ್ತಿದ್ದೆ. ಓಕೆ, ಹಾಗೆ ಮಾಡ್ಕೊಂಡು ಬಂದ್ರಿ. ಹೌದು. ಎಸ್, ಅಂದರೆ ಬಹುಶಃ ಆ ನಾಟಕಗಳಿಗೂ ಮತ್ತೆ ನೀವು ಮಾಡ್ತಾ ಬಂದ ತುಳು ನಾಟಕಗಳಿಗೂ ಒಂದು ಸ್ವಲ್ಪ ವ್ಯತ್ಯಾಸ. ಹೌದು, ವ್ಯತ್ಯಾಸ ಇದೆ. ಅದು ಅಂತಂದರೆ ಅಲ್ಲಿದ್ದು ಬರೀ ಆ್ಯಕ್ಟಿಂಗ್ ಜಾಸ್ತಿ ಅವಕಾಶ ಇಲ್ಲ. ಯಾಕೆಂದರೆ ಅದೊಂದು 3 ಮೈಕ್ ಇಡೋದು, ಒಂದು ಚೌಕಟ್ಟಲ್ಲಿ ಇರ್ತದೆ. ಅದರ ಅಲ್ಲಿ ಬಂದೇ ಮಾತಾಡಬೇಕು. ಬೇರೆ ಕಡೆ ಹೋದಾಗ ಹಿಂದೆ ಹೋಯ್ತು ಅಂತಂದರೆ ಸೌಂಡ್ ಹೇಳಿಯಲ್ಲ. ಹೌದು, ಈಗಲೂ ಹಂಗೇನೆ. ಈಗಲೂ ಅದು ಸ್ವಲ್ಪ ಪವರ್ ಜಾಸ್ತಿ ಇದೆ. ಆವಾಗ ಸ್ಟ್ಯಾಂಡ್ ಮೈಕ್ ಇರಬೇಕಾಗಿತ್ತು, ಅಲ್ಲೇ ಮಾತಾಡಬೇಕಾಗಿತ್ತು. ಬಾಯಿ ಕೊಟ್ಟು ಮಾತಾಡಿಲ್ಲ ಅಂತಂದರೆ ಆಗ್ತಾ ಇಲ್ಲ, ಕೇಳಿಸ್ತಾ ಇರಲಿಲ್ಲ. ಹೌದು, ಅದು ಈಗಲೂ ಅಲ್ಲಿ ಉತ್ತರ ಕರ್ನಾಟಕದ ನಾಟಕ ಕಂಪನಿಗಳು ಈಗಲೂ ಹಂಗೆ ಇರೋದು. ಅದೇ ಥರ ಇದೆ. ಒಂದು ಮೈಕ್ಗೆ ಒಂದು ಕಲಾವಿದರು ಬಂದು ಮಾತಾಡಬೇಕಾದ್ರೆ ಇನ್ನೊಬ್ಬ ಈ ಕಲಾವಿದ್ರು ಮಾತಾಡಬೇಕಾದ್ರೆ ಅದು ಅವ್ರು ಆ ಕಡೆ ಹೋಗ್ಬೇಕು, ಇವ್ರು ಬಂದು ಮಾತಾಡಬೇಕು. ಎಸ್, ಆ್ಯಕ್ಟಿಂಗ್ನ ಜೊತೆಗೆ ಆ ಕಾನ್ಷಿಯಸ್ನೆಸ್ ಕೂಡ ಇರಬೇಕಾಗಿ. ಹೌದು, ಓಕೆ. ಬೇರೆ ಬೇರೆ ಕಡೆ ಬೇರೆ ಬೇರೆ ಅನುಭವ. ಓಕೆ, ಸೊ ಈಗ ಇನ್ನು ಹೊಸ ತಂಡ ಅನ್ನುವಂಥ, ಈಗ ಹೊಸ ನಿಮಗೆ ಕಷ್ಟ ಆಗ್ತಾ ಇದೆ ಅನ್ನುವಂಥ ಕಾರಣಕ್ಕಾಗಿ ಬಿಡ್ತಾ ಇರೋದು, ಬೇರೆ ಕಾರಣ? ಸ್ವಲ್ಪ ಅಲ್ಲ, ಹೋಗೋದು ಬರೋದೂ ಕಷ್ಟನೇ ಇತ್ತು. ಈಗ ಅಂದರೆ ಸುಂದರಣ್ಣ ಇಲ್ಲೇ ನಮ್ಮ ಜೊತೆಗೆ ಹೋಗ್ಬೋದು, ಹೀಗೊಂದು ನೋಡಿಕೊಂಡು. ನನಗೆ ಆಮೇಲೆ ಸ್ವಲ್ಪ ಫಿಲಮದ್ರಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಫಿಲಮ್ ಎಲ್ಲ ಮಾಡೋಕ್ಕಾಗ್ತಿರ್ಲಿಲ್ಲ ಅದರಲ್ಲಿ. ಅದೊಂದು ಕಾರಣ ಅದೂ ಇದೆ. ನನಗೆ ಯಾವ ನಾಟಕನೂ ತಪ್ಸೋಕ್ಕಾಗ್ತಿರ್ಲಿಲ್ಲ, ಬೇರೆ ಯಾರು ಮಾಡ್ತಾ ಇರಲಿಲ್ಲ. ಸ್ವಲ್ಪ ಪ್ರಾಬ್ಲಮ್ ಇತ್ತು. ಇದೀಗ ಮತ್ತೆ ಸುಂದರಣ್ಣ ಅಂದರೆ ಹೇಳಿದೆ, ಇದೇನೋ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಅವ್ರು ಮಾಡ್ತೇನೆ ಅಂತ ಹೇಳಿದರು. ಅದಕ್ಕೆ ಸ್ವಲ್ಪ ನನಗೆ ಅನುಕೂಲ ಆಗುತ್ತೆ ಅಂತ ಎರಡನ್ನೂ ಕೂಡ ಮ್ಯಾನೇಜ್ ಮಾಡ್ಬೋದು ಅಂತ. ಓಕೆ, ಯಾಕಂದರೆ ತುಂಬ ಮಿಸ್ ಆಗ್ತಾ ಇದೆ ನನಗೆ ಈಗ ಫಿಲಮದ್ದು. ಅವಕಾಶ ಸಿಕ್ಕಿದಾಗ ಅದನ್ನು ಮಾಡಬೇಕು ಅಂತ ಬಳಕೆ ಮಾಡಿಕೊಳ್ಬೇಕು. ಆದರೆ ಬಂದಿರೋದು ನಾಟಕನೇ ನನಗೆ ಇಷ್ಟ. ಆದ್ರೂ ಒಮ್ಮೊಮ್ಮೆ ಅನಿವಾರ್ಯ ಆಗುತ್ತಲ್ಲ, ಅದನ್ನು ಮಾಡಬೇಕಾಗತ್ತೆ. ಹೌದು, ಬೇಕು ಅಂತ ಆದಾಗ ಅವಕಾಶಗಳು ಒಮ್ಮೆ ತಪ್ಪಿ ಹೋದರೆ ಮತ್ತೆ. ಕಳೆದ ವರ್ಷ ತುಂಬ ಫಿಲಮ್ ಬಿಡಬೇಕಾಯ್ತು ನಾಟಕದಿಂದಾಗಿ. ನಾಟಕ ತಪ್ಸೋಕ್ಕಾಗ್ತಿರ್ಲಿಲ್ಲ. ಸೊ ದೀಪಕಣ್ಣ ನಾಟಕ ಆಯಿತು, ಸಿನಿಮಾಗೆ ಹೇಗೆ ಎಂಟ್ರಿ ಆದ್ರಿ? ಸಿನಿಮಾ ಯಾವುದು ನಿಮ್ಮದು? ತುಂಬ ಜನ ಕೇಳ್ತಾ ಇದ್ರು ನೀವು. ಅಂದರೆ ನಾನು ನಾಟಕ ಸೇರಿದ ಮೇಲೆ 99ನಲ್ಲಿ, ಈಗಲೂ 99ನಲ್ಲಿ ಸೇರಿರೋದು ನಾನು ನಂದಿಕೇಶ್ವರದಲ್ಲಿ ನಾಟಕ ಕಂಪನಿಗೆ. ಅದಾದಮೇಲೆ ಒಂದು 10-15 ವರ್ಷ ನಾನು ಯಾವ ಫಿಲಮಲ್ಲೂ ಮಾಡಿರಲಿಲ್ಲ. ತುಂಬ ಜನ ಕೇಳ್ತಾ ಇದ್ರು. ನನಗೆ ಕೇಳ್ಕೊಂಡು ಹೋಗೋ ಇದಿಲ್ಲ, ಜಯಮಾನ ಇಲ್ಲ. ಕೇಳ್ಕೊಂಡು ಹೋಗಲ್ಲ. ಕೇಳಿದ್ದು ಇದೆ, ಒಂದು ಫಿಲಮಲ್ಲಿ ಕೇಳಿದ್ದು ಇದೆ, ರಾಜ್ಬಿ ಶೆಟ್ಟಿ ಅವ್ರತ್ತ ಒಂದು ಮಟ್ಟೆ ಕತೆಗೆ. ಅದು ನಾನು ಕೇಳಿರೋದು. ಅಂದರೆ ಅದಕ್ಕಿಂತ ಮುಂಚೆ ಒಂದು ಅವ್ರದ್ದು ಮಿಡ್ಲಲ್ಲಿ ಬೇರೆ ಕಡೆ ಬಂದೆ ವಿಷಯ. ಅಂದರೆ ನೆನಪಾಗ್ಬಿಡುತ್ತೆ. ಒಂದು ಮಟ್ಟೆ ಕತೆಗೆ ಅದಕ್ಕಿಂತ ಮುಂಚೆ ಒಂದು 5 letters ಅಂತ ಅವ್ರದ್ದೊಂದು ಶಾರ್ಟ್ ಮೂವಿ ನೋಡಿದ್ದೆ. ನೋಡಿ ಭಾಳ ಖುಷಿಯಾಗಿತ್ತು. ಅದನ್ನು ಬಿಟ್ಟು ಅವ್ರದ್ದು ಒಂದು ಮಟ್ಟೆ ಕತೆ ಇದ್ದಾಗ ನಾನೇ ಕೇಳಿರೋದು ಯಾವುದಾದ್ರು ಒಂದು ಪಾತ್ರ. ಅವಾಗ ಹೇಳಿದರು, ನೀವು ಮಾಡೋಂಥ ಪಾತ್ರ ಇಲ್ಲ ದೀಪಕಣ್ಣ ಅಂತ. ಪರವಾಗಿಲ್ಲ, ಒಂದು ಡೈಲಾಗ್ ಇಲ್ಲ ಅಂತ ಪರವಾಗಿಲ್ಲ, ಒಂದು ಡೈಲಾಗ್ ಪರವಾಗಿಲ್ಲ, ಆಡೋಕಂತ ಆಸೆ ಇತ್ತು. ಗೊತ್ತಿಲ್ಲ ಅವ್ರ ಬ್ಯಾಕ್ಗ್ರೌಂಡು, ಅದು ಅವಾಗೆಲ್ಲ ನೋಡಿ ಖುಷಿಯಾಗಿತ್ತು. ಇವಾಗ ಧನ್ಯತಾ ಭಾವನೆ ಇದೆ. ಅಂದರೆ ಅವ್ರದ್ದು ಪಾಪ ಗರುಡ ಗಮನ ವೃಷಭವನದಲ್ಲಿ ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ. ಹೌದು, ಅದೊಂದು ಖುಷಿ ಇದೆ. ಎಸ್, ಬಹುಶಃ ನೀವು ಅದೇ ಫಸ್ಟ್ ಮೂವಿ ನೀವು ಸಿನಿಮಾ ಆ್ಯಕ್ಟ್ ಮಾಡಿರೋದು ಕನ್ನಡದಲ್ಲಿ. ಅದೇ ಹುತ್ತದ ಸುತ್ತ ಅಂತ ಮಾಡಿದ್ದೆ. ಅದರಲ್ಲಿ ಆದರೆ ಒಂದು ಮಟ್ಟೆ ಕತೆ ಫಸ್ಟ್ ರಿಲೀಸ್ ಆಗಿರಬೇಕು ಮೋಸ್ಟ್ಲಿ. ಹುತ್ತದ ಸುತ್ತ ಅಂತ ನಾನು ಫಸ್ಟ್ ನಾನು ತುಳು ಮಾಡಿರೋದು ಅಂತಂದರೆ ಅದೇ ಕೇಳ್ತಾ ಇದ್ರಿ ಯಾರು ಎಲ್ಲೂ ಕೇಳ್ಕೊಂಡು ಹೋಗಲ್ಲ ಹೇಳಿದ್ನಲ್ಲ. ಒಂದು ಸಲ ಪ್ರದೀಪ್ ಆಳ್ವರು ನನಗೆ ಕಾಲ್ ಮಾಡಿರೋದು. ಅದರಲ್ಲಿ ಸೂಪರ್ ಮರ್ಮೆ ಅಂತ ರಾಮ್ ಶೆಟ್ಟಿ ಅವ್ರದ್ದು ಫಸ್ಟ್ ನಂದು ತುಳು ಫಿಲಮ್ ಅದು, ಸೂಪರ್ ಮರ್ಮೆ. ಅದರಲ್ಲಿ ದೀಪಕ್ ಅನ್ನೋರು ಮಾಡಬೇಕಾಗಿತ್ತೆ ಅನ್ನೋ ಬೇರೆ. ಅದಕ್ಕೆ ನನ್ನ ನೆನಪಾಯ್ತು, ನಾವು ಒಂದೇ ಟೀಮಲ್ಲಿ ಇದ್ವಿ ಅವಾಗ, ಪ್ರದೀಪ್ ಆಳ್ವರೆಲ್ಲ. ರಮೇಶ್ ಕುಕ್ಕೋಳಿ, ಪ್ರದೀಪ್ ಆಳ್ವರು ಅವರೆಲ್ಲ. ಆವಾಗ ನನಗೆ ಕಾಲ್ ಮಾಡಿದರು, ಈ ಥರ ಒಂದು ಸೂಪರ್ ಮರ್ಮೆ ಅಂತ ರಾಮ್ ಶೆಟ್ಟಿ ಅವರದ್ದು ಫಿಲಮ್ ಇದೆ, ಸಕಲೇಶ್ಪುರ ಕಡೆ ನಂದು ಫಸ್ಟ್ ಸಾಂಗ್ ಶೂಟ್ ಆಗಿರೋದು ಫಿಲಮಲ್ಲಿ. ನನ್ನ ಫಿಲಮ್ ಎಂಟ್ರಿಲಿ ಫಸ್ಟ್ ಸಾಂಗ್ ಶೂಟೇ ಅಲ್ಲಿ ಸಕಲೇಶ್ಪುರದ ಡ್ಯಾನ್ಸರ್ ಆಗಿ.
ಅಲ್ಲಿಂದ ನನ್ನ ಫಿಲಮ್ದು ಜರ್ನಿ ಅದು. ಬಹುಶಃ ಈಗ ಎಲ್ಲ ಸಿನಿಮಾಗಳಿಗೂ ದೀಪಕ್ ರೈ ಪಾಣಾಜಿ ಅವರು ಬೇಕು ಅನ್ನುವಂಥ ಒಂದು ರೀತಿ ಟ್ರೆಂಡ್ ಸೆಟ್ ಆಗಿದೆ ಅಂತ ಹೇಳ್ಬೋದು. ಬೇರೆ ಬೇರೆ ಕೊಡೋರು ಪಾತ್ರ ಕೊಟ್ಟರೆ ಖುಷಿ ಅಂತ. ಓಕೆ. ಕೆಲವು ಏನಾಗುತ್ತೆ ಅಂತಂದ್ರೆ ಒಂದರಲ್ಲಿ ಏನಾದ್ರು ಕುಡುಕನ ಪಾತ್ರ ನೋಡಿದರೆ ಮತ್ತೆ ಎಲ್ಲದಕ್ಕೂ ಆ ಪಾತ್ರ ಇದ್ದಾಗ ಅಷ್ಟೇ ಕರೀತಾರೆ, ಅದು ಬೇಜಾರಾಗಿದೆ. ಆದರೆ ವೆರೈಟಿ ಈಗಂತೂ ಬೇರೆ ಬೇರೆ ಪಾತ್ರ ಸಿಗ್ತಾ ಇದೆ. ಮೊದಲೆಲ್ಲ 10ನೇ ಪಾತ್ರ ಮಾತ್ರ ಕೊಡ್ತಾ ಇದ್ರು, ಅದು ಸ್ವಲ್ಪ ಬೇಜಾರು. ಓಕೆ. ಈಗ ಸಿನಿಮಾಗಳ ಬಗ್ಗೆ ಒಂದು ಅಂದಾಜು ಸಿನಿಮಾಗಳು ಸಂಖ್ಯೆ ನೀವು ಟೋಟಲ್ ಒಂದು 50ರಿಂದ 60 ಇನ್ನು ರಿಲೀಸ್ ಆಗೋದು ಎಲ್ಲ ಸೇರಿ. ಇವಾಗ ಬೇರೆ ಕೆಲವು ಫಿಲಮ್ ಬಂದಿರೋದು ಸೇರಿ ಒಂದು 60 ಹೇಳ್ಬೋದು. ಅಷ್ಟು ಸಿನಿಮಾಗಳು ಕನ್ನಡ, ತುಳು, ಅದರಲ್ಲೊಂದು ಕೊಂಕಣಿ ಇದೆ, ಒಂದು ಅರೆ ಭಾಷೆದಿದೆ, ಒಂದು ತೆಲುಗು ಇದೆ. ಎಲ್ಲ ಭಾಷೆಗಳಿಗೂ ಈಗ ಪಾದಾರ್ಪಣೆ ಮಾಡಿದ್ದಾರೆ ಹಾಗಿದ್ರೆ. ಓಕೆ. ಅಂದರೆ ಪ್ರೊಜೆಕ್ಟ್ಗಳಾಗ್ತಾ ಇದೆ, ಅದು ಆಗ್ತಾ ಇದೆ. ಕೆಲವೆಲ್ಲ ಆಗಿರೋದಿದೆ, ಕೆಲವು ರಿಲೀಸ್ ಆಗಬೇಕು. ಸೊ ಹಾಗಿದ್ರೆ ಮುಂದಿನ ಒಂದಷ್ಟು ವರ್ಷಗಳಲ್ಲಿ ಚಾಲ್ತಿಯಲ್ಲಿ ಇರ್ತಾರೆ ದೀಪಕಣ್ಣ. ಓಕೆ. ಈಗ ಕಾಂತಾರ ಬಿಟ್ಟು ಬೇರೆ ರೋಲ್ಗಳ ಬಗ್ಗೆ ಹೇಳೋದಿದ್ರೆ, ಕಾಂತಾರದ್ದು ಗೊತ್ತಿದೆ, ನೀವು ಇಷ್ಟಪಟ್ಟಿರ್ತೀರಿ, ಎಲ್ಲರೂ ಮೆಚ್ಕೊಂಡಿದ್ದಾರೆ, ಒಂದು ರೀತಿ ನಿಮಗೆ ಅದೊಂದು ಬ್ರೇಕ್ ಕೊಟ್ಟಿದೆ ಅಂತ ಹೇಳ್ಬೋದು. ಅದನ್ನು ಬಿಟ್ಟು ಇತರ ಸಿನಿಮಾಗಳಲ್ಲಿ ನಟನೆ ಮಾಡಿದ್ರಲ್ಲಿ ನಿಮಗೆ ತುಂಬ ಖುಷಿ ಕೊಟ್ಟಂಥ ಅಥವಾ ತುಂಬ ನೀವು ಇಷ್ಟಪಟ್ಟು ಮಾಡಿದಂತಹ ರೋಲ್, ಕ್ಯಾರೆಕ್ಟರ್? ರಾಜ್ ಬಿ ಶೆಟ್ಟಿ ಅವ್ರದ್ದು ಗರುಡಗಮನ ವೃಷಭವನದಲ್ಲಿ ನನಗೊಂದು ವೆರೈಟಿ ರೋಲ್ ಸಿಕ್ತು. ಅವಾಗ ಎಲ್ಲರೂ ಮೆಚ್ಕೊಂಡಿದ್ರು. ಆದರೆ ಯಾವಾಗಲೂ ಕಾಮಿಡಿ ನೋಡ್ಕೊಂಡು ಅದೇನೆ ಒಂದು ಜಾನರ್ ಚೇಂಜ್ ಆಯ್ತು ಅಲ್ಲಿ. ಹೌದು, ಒಂದು ಬೇರೆ ಪಾತ್ರ ಸಿಕ್ತು ಅಂತ. ಅದೇ ಥರ ಈಗ ವಿನು ಬಣಜು ಸರ್ ಒಂದು ಬೇರೆ ಚಿತ್ರದಲ್ಲಿ ಹೌದು ಬೇರೆ ಥರ ಪಾತ್ರ ಕೊಟ್ಟಿದ್ದಾರೆ. ಹೌದು. ಆಮೇಲೆ ರಿಷಬ್ ಶೆಟ್ಟರ್ ಜೊತೆ ಹರಿಕತೆ ಗಿರಿಕತೆ ಎಲ್ಲ ಕಾಮಿಡಿ ಅವ್ರ ಜೊತೆ ಟ್ರಾವೆಲ್ ಮಾಡೋದು ಬೇರೆ ಬೇರೆ ಮಾಡಿದ್ದೀನಿ. ಲುಂಗಿಯಲ್ಲೊಂದು ಅಪ್ಪನ ಪಾತ್ರದಲ್ಲಿ ಆ ಥರ ಗಂಭೀರ ಪಾತ್ರ ಸ್ವಲ್ಪ ಇಷ್ಟ ನನಗೆ. ಓಕೆ. ಸಿಗೋದು ಕಮ್ಮಿ ಅಂತ. ಬಹುಶಃ ನಿಮಗಾಗಿ ಒಂದು ಪಾತ್ರವನ್ನು ಹೆಣೆದು ಮಾಡಿದರೆ ಅದು ಇನ್ನೂ ಡಿಫ್ರೆಂಟ್ ಆಗಿರುತ್ತೆ ಅಂತ. ಓಕೆ. ಇನ್ನು ಇಷ್ಟು ವರ್ಷಗಳ ಸಿನಿರಂಗದ ಜರ್ನಿ ಇರ್ಬೋದು, ನಾಟಕ ರಂಗದ ಜರ್ನಿ ಇರ್ಬೋದು, ನಿಮಗೆ ತುಂಬ ಖುಷಿ ಕೊಟ್ಟಂಥ ಒಂದು ಸಂದರ್ಭ ಅಥವಾ ನೀವು ಯಾವತ್ತೂ ಇದನ್ನು ನಾನು ಮರೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವಂಥ ಸಂದರ್ಭ ಯಾವುದಾದ್ರೂ ಇದೆಯಾ ಅಂತ? ಅಂಥದ್ದು ನೀವು ಸಡನ್ ಕೇಳಿದಾಗ ನನಗೆ ನೆನಪಾಗಲ್ಲ. ತುಂಬ ಇರ್ಬೋದು ಅಥವಾ ಏನೂ ಇರಲಿಕ್ಕಿಲ್ಲ, ಅದು ಬೇರೆ ವಿಷಯ. ನೀವು ಸಡನ್ ಕೇಳಿದಾಗ ನೆನಪಾಗೋದಿಲ್ಲ. ಒಂದು ಈ ಥರ ನಮ್ಮ ಫಿಲಮ್ ನೋಡಿದಾಗ ಗೊತ್ತಾಗೋದಿಲ್ಲ, ನಮ್ಮ ಒಂದು ಖುಷಿ ಕೊಡುವಂಥದ್ದು ಅದು. ಅಂದರೆ ನಾವೇ ನೋಡಿರಲಿಲ್ಲ, ನಾವು ಬರೀ ಡಬ್ಬಿಂಗಲ್ಲಿ ನಮ್ಮದು ಪಾತ್ರ ಯಾವ್ದಾದ್ರು ಫಿಲಮ್ ಇದ್ದಾಗ ನೋಡಿರ್ತೀವಿ, ನಮ್ಮ ಪೋಷನ್ ಅಷ್ಟೇ. ಆ ರಿಲೀಸ್ ಆದಾಗ ನಮಗೆ ಥಿಯೇಟ್ರ್ ನೋಡಿದಾಗ ನಮಗೆ ಆಶ್ಚರ್ಯ ಆಗುತ್ತೆ, ಅಯ್ಯೋ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ, ಇಷ್ಟು ಚೆನ್ನಾಗಿ ಇದೆಯಾ. ಅದೆಲ್ಲ ಹೊರಗೆ ಬಂದಾಗ ಒಂದು ಆಡಿಯನ್ಸ್ ಎಲ್ಲ ನಮಗೊಂದು ಅಪ್ರಿಷಿಯೇಟ್ ಮಾಡ್ತಾರಲ್ಲ, ಅದೊಂದು ಖುಷಿ ಆಗುತ್ತೆ. ನಾವು ಅಷ್ಟು ವರ್ಷ ಎಷ್ಟೇ ಕಷ್ಟ ಇದ್ದರು, ಕಷ್ಟದಲ್ಲಿ ಅದು ಆ ಪಾತ್ರ ಮಾಡಿದ್ದಿದ್ರು ಅದೆಲ್ಲ ಮರೆತು ಹೋಗುತ್ತೆ ಆ ಖುಷಿ ಎದುರು ಕಡೆ. ಯಾವುದೇ ಇರಲಿ, ಅದೇ ಇರಲಿ, ನಾಟಕ ಇರಲಿ, ಏನೇ ಇರಲಿ, ಅದೊಂದು ಖುಷಿ ಕೊಡುತ್ತೆ. ಅದೇ ರೀತಿ ನೀವು ತುಂಬ ನೋವು ಪಟ್ಟದ್ದು ಅಥವಾ ಯಾವುದಾದ್ರೂ ಒಂದು ಸಂದರ್ಭ ತುಂಬ ಬೇಸರ ಪಟ್ಟುಕೊಂಡದ್ದು, ಅದು ನಾಟಕದಲ್ಲಾಗಿರ್ಬೋದು ಅಥವಾ ನಾಟಕದಲ್ಲಿ ಕೆಲವೆಲ್ಲ ಇರುತ್ತೆ. ನಾವು ಮಾಡೋದ ತಪ್ಪಿಗೆ ನಾವು ಕಷ್ಟ ಅನುಭವಿಸ್ತೀವಲ್ಲ, ಅಂದರೆ ಅವ್ರಿಗೆ ಆಮೇಲೆ ಅರಿವಾಗುತ್ತೆ. ಆದರೆ ಅದಕ್ಕಿಂತ ಮೊದಲು ನಾವು ನೋವು ತಿಂದಿರ್ತೀವಿ, ಅದು ಆಮೇಲೆ ಬೇಜಾರಾಗುತ್ತೆ. ಆಮೇಲೆ ಒಂದೊಂದು ಸಲ ಪ್ರೇಕ್ಷಕರ ಒತ್ತಾಯದ ಮೇರೆಗೆ ನಮಗೆ ಹುಷಾರಿಲ್ಲ ಅಂತಂದ್ರೆ ನಾನೇ ಮಾಡಬೇಕು ಅನ್ನೋ ಅದು ಗೊತ್ತಿಲ್ಲ. ಆ ಟೈಮಲ್ಲಿ ಅಯ್ಯೋ ಒಂದು ದಿವಸ ರಜೆ ಕೊಟ್ಟಿದ್ದಿದ್ರೆ ಅಂತ ಆ ಥರ ಎಲ್ಲ ನಮಗೆ ಫೀಲ್ ಆಗುತ್ತೆ. ಆದರೆ ಆಡಿಯನ್ಸಿಗೆ ಬೇಕು, ನಾವು ಅದನ್ನು ಅನುಭವಿಸಿದ್ದೀನಿ. ಯಾರೋ ಮಾಡಿದ ತಪ್ಪಿಗೆ ನಾನು ಕೆಲವು ಅನುಭವಿಸುತ್ತಿದ್ದೆ, ಅದು ಪೇಪರಲ್ಲಿ ಬಂದಿರೋದಿದೆ. ಸೊ ನಾನು ಯಾವುದನ್ನು ಹಾಗೆಲ್ಲ ಎಷ್ಟೇ ನೋವಿದ್ರೂ ಒಮ್ಮೆಗೆ ಮಾತ್ರ ನಾನು ಅದು ಮರ್ತು ಬಿಡ್ತೇನೆ. ನನ್ನ ನೆನಪೇ ಆಗಲ್ಲ, ನೀವು ಎಷ್ಟೇ ಕೇಳಿದ್ರು ಅಂಥದ್ದು ಎಷ್ಟೋ ಇರುತ್ತೆ. ಬಟ್ ಅದನ್ನು ಬೇಗ ಮರಿತೀನಿ. ಆ ಮರ್ತಿಲ್ಲ ಅಂತಂದರೆ ನಾನು ಎಷ್ಟು ಖುಷಿಯಾಗಿರೋಕ್ಕೆ ಸಾಧ್ಯನೇ ಇರಲಿಲ್ಲ. ಅದು ಒಂದು ವಿಷಯ ಮಾತ್ರ ಅಲ್ಲ, ಬರೀ ಆ್ಯಕ್ಟಿಂಗ್ ಇದರಲ್ಲಿ ಆಗಲಿ, ನಾಟಕದಲ್ಲೇ ಆಗಲಿ, ಬೇರೆ ಪರ್ಸ್ನಲ್ ಆಗಿರೋ ಬೇರೆ ಬೇರೆ ತುಂಬ ವಿಷಯ ಇದೆ. ನಾನು ಅದನ್ನು ಇಲ್ಲಿ ಇಟ್ಕೊಳ್ಳೋದಿಲ್ಲ, ತಲೆಯಲ್ಲಿ ಇಟ್ಕೊಳ್ಳೋದಿಲ್ಲ. ಓಕೆ. ಅದನ್ನು ಬೇಡ ಅಂತ ಬಿಟ್ಟು ಮುಂದೆ ಹೋಗೋದು. ಓಕೆ. ನಿಮಗೆ ಸ್ಟ್ರಗಲ್ ಅಂತ ಅನಿಸಿದಂಥ ದಿನಗಳು? ಬಹುಶಃ ನೀವು ಹೇಳಿದ್ರಿ ಬೆಂಗಳೂರಿಗೆ ಹೋದ್ರಿ, ಅಲ್ಲಿ ಕೆಲಸ ಮಾಡ್ತಾಯಿದ್ರಿ, ರಾತ್ರಿ ಆಗಲು ಕಷ್ಟಪಡ್ತಾಯಿದ್ರಿ, ಅಲ್ಲೂ ನೈಟ್ ಶಿಫ್ಟು ಎಲ್ಲ. ಸೊ ಸ್ಟ್ರಗಲ್ ಅಂತ ಅನಿಸಿದ್ದು ನಿಮಗೆ? ಈ ಶೂಟ್ ಇದ್ದಾಗ, ಡ್ರಾಮಾ ಇದ್ದಾಗ, ಮಾರನೇ ದಿವಸ ಕಂಟಿನ್ಯೂ ಇರುತ್ತಲ್ಲ, ಅದೇ ಅನ್ಬೋದು, ಬೇರೆ ಏನು ಅಂತಲ್ಲ. ಆದರೆ ಎಲ್ಲವೂ ನಮಗೆ ಬೇಕಾಗಿ ಮಾಡೋದು, ಅದಾಗೆ ಬಂದಿದ್ದಲ್ಲ. ಒಮ್ಮೊಮ್ಮೆ ಬೇಡ ಅಂತ ಆಗುತ್ತೆ.
ಇಷ್ಟೆಲ್ಲ ಬೇಡ ಇತ್ತು ಹಂಗೆಲ್ಲ. ಒಮ್ಮೊಮ್ಮೆ ಖಾಲಿ ಇದ್ದಾಗ ಖಾಲಿನೇ ಇರಬೇಕಾಗತ್ತೆ, ಅದು ಬೇಜಾರು. ಸೊ ಈಗ ಒಮ್ಮೆ ಇನ್ನೂ ಇದೆ ನಿಮಗೆ ಈ ಸಿನಿರಂಗ ಇರ್ಬೋದು, ರಂಗಭೂಮಿ ಇರ್ಬೋದು, ಇದರಲ್ಲಿ ಇನ್ನಷ್ಟು ಪ್ರಯಾಣ ಮಾಡೋದಿದೆ. ಈಗ ಒಂದು ಸಲ ಒಮ್ಮೆ ತಿರುಗಿ ನೋಡಿದರೆ ನಿಮ್ಮ ಲೈಫನ್ನು, ಇಷ್ಟು ದಿನಗಳನ್ನು ಅಥವಾ ಇಷ್ಟು ವರ್ಷಗಳನ್ನು ಕಳೆದಿದ್ದೀರಿ, ಹೇಗೆ ಅನಿಸುತ್ತೆ ಒಮ್ಮೆ ತಿರುಗಿ ನೋಡಿದಾಗ ಅಂತ? ನೀವೀಗ ಪ್ರಶ್ನೆ ಕೇಳ್ತಾ ಇದ್ದಾಗ ಆ ದಾರಿಯೆಲ್ಲ ನೆನಪಾಯ್ತು ಒಮ್ಮೆ, ಆ ಮೆಟ್ಲೆಲ್ಲ ಓಕೆ. ಒಂದೊಂದೇ ನೆನಪಾಗ್ತಾಯಿತ್ತು ನನಗೆ. ಈಗಲೂ ಈಗ ಮಾತಾಡ್ತಾ ನನಗೆ ನೆನಪಾಗೋದಾ, ಇವಾಗ ಅಂದರೆ ಯಾರಾದರೂ ಕಾಂಟ್ಯಾಕ್ಟ್ ಇದ್ದಾಗ ಇದು ವಹಿಸ್ಕೊಂಡದ್ದು ಮಾತ್ರ ನಾಟಕ ಮಾಡ್ತಾ ಇದ್ವಲ್ಲ, ಈ ಥರ ಎಲ್ಲ ಮೊದಲಿದ್ದೆಲ್ಲ ನನಗೆ ಇಷ್ಟೊಂದೆಲ್ಲ ಆ ಥರ ಎಲ್ಲ ಮಾಡಬೇಕಾಗಿತ್ತು. ಇನ್ನೂ ಒಂದೇ ಕಡೆ ಒಂದೊಂದು ತಿಂಗಳಿರೋದು ಭಾಳ ಖುಷಿ ಜೀವನ. ಇಡೀ ಇಬ್ಬರು ಅವ್ರು ಪರಿಚಯ ಆಗೋದು, ಎಲ್ಲರ ಮನೆಗೆ ಊಟಕ್ಕೆ ಕರೆಯೋದವರು, ಒಂದು ಮನೆ ಮಗ ಥರ ಆ ಥರ ಎಲ್ಲ ನೋಡ್ತಾ ಇದ್ರು. ಅದೆಲ್ಲ ನೆನಪಾಗತ್ತೆ ಈಗ. ಅಂಥದ್ದು ಇನ್ನೂ ಬರಬೇಕಾಗಿತ್ತು, ಆದರೆ ಅಂಥದ್ದು ಬರೋಕ್ಕೆ ಸಾಧ್ಯನೇ ಇಲ್ಲ. ಇವಾಗ ಯಾರಿಗೂ ಟೈಮ್ ಇಲ್ಲ ಅಲ್ಲಿಗೆ ಬಂದು. ಇವಾಗೆಲ್ಲ ಮೊಬೈಲಲ್ಲೇ ಏನು ಬರುತ್ತೋ ನೋಡ್ತಾರೆ, ಯೂಟ್ಯೂಬಲ್ಲೇ ನೋಡ್ತಾರೆ ಹೊರತು ಒಂದು ಥಿಯೇಟ್ರ್ ಹಾಕಿ ಅಲ್ಲೆಲ್ಲ ಬಂದು ನೋಡುವಂಥ ಪೇಷನ್ಸ್ ಯಾರಿಗೂ ಇಲ್ಲ, ಅಷ್ಟು ಟೈಮ್. ಈಗ ಯಕ್ಷಗಾನವೇ ಅಷ್ಟೇ, ಬೆಳಗಿನ ತನಕ ನೋಡಬೇಕು ಅಂತ ಆಸೆದ್ದವರಿಗೆ ಈಗ ಕಾಲಮಿತಿಯಾಗಿದೆ, ಏನು ಮಾಡೋಕ್ಕಾಗಲ್ಲ. ಓಕೆ. ಆಮೇಲೆ ಇಷ್ಟು ಸಮಯವನ್ನು ನೀವು ಒಬ್ಬ ಕಲಾವಿದನಾಗಿ ಜೊತೆಗೆ ಎಲ್ಲ ಆಯಾಮಗಳಲ್ಲಿ ಕೂಡ ಕೆಲಸವನ್ನು ಮಾಡಿದಂಥ ಒಂದು ಅನುಭವ ಇದೆ. ನಾನು ಆಗ ಕೇಳಿದೆ, ನಿಮ್ಮ ಆ ಒಂದು ಕಾಲಕ್ಕೂ, ನೀವು ಅಷ್ಟು ಕಷ್ಟಪಡ್ತಾ ಇದ್ದ ಕಾಲಕ್ಕೂ ಈಗಿನ ಕಾಲಕ್ಕೂ ಒಂದು ರೀತಿ ವ್ಯತ್ಯಾಸ ಖಂಡಿತ ಇದೆ. ನೀವೇ ಹೇಳಿದ್ರಿ ಅಷ್ಟು ಕಷ್ಟ ಇಲ್ಲ, ಹೇಳಿದ ಕೂಡಲೇ ಬಂದು ಮಾಡಿ ಮುಗಿಸಿ ಹೋಗುವಂಥದ್ದು ಅಂತ. ಹಿಂದೆ ಒಂದಷ್ಟು ನಾಟಕಗಳ ಮೂಲಕ ಸಾಮಾಜಿಕವಾಗಿ ಒಂದಷ್ಟು ಬದಲಾವಣೆಗಳಾಗ್ತಾ ಇತ್ತು, ಅಂದ್ರೆ ಒಂದು ರೀತಿಯ ಸಂದೇಶಗಳು ಹೋಗ್ತಾ ಇತ್ತು. ಈಗ ಒಂದು ರೀತಿ ಎಲ್ಲೋ ಬರೀ ಕಾಮಿಡಿಗೆ ಮಾತ್ರ ಸೀಮಿತ ಆಗಿದೆ ಅನ್ನುವಂಥ ಒಂದು ಆರೋಪ ಇದೆ. ಒಬ್ಬ ಕಲಾವಿದನಾಗಿ ಏನು ಹೇಳ್ತೀರಿ? ಇಲ್ಲಿ ಕಲಾವಿದರದ್ದು ಅದನ್ನ ಕಲಾವಿದರ ಮೇಲೆ ಹೊರಿಸಬೇಕಾಗುತ್ತಾ, ಜನರ ಮೇಲೆ ಹೊರಿಸಬೇಕಾಗುತ್ತಾ, ಯಾರ ಅಭಿರುಚಿಯ ಮೇಲೆ ಇದು ಬದಲಾಗ್ತಾ ಹೋಗಿದೆ ಅಂತ? ಕೆಲವು ಕಡೆ ಇದು ಒಳ್ಳೆ ಸಂದೇಶ ಇರುವಂಥ ನಾಟಕ ಕೊಟ್ಟರು ಹೇಳೋದಿದೆ, ಅದರಲ್ಲಿ ಕಾಮಿಡಿ ಇಲ್ಲ ಅಂಥದ್ದೆಲ್ಲ. ಕೆಲವರು ಹೇಳ್ತಾರೆ, ನಮಗೆ ಸಾಕಷ್ಟು ತಲೆನೋವಿದೆ, ಮನೆಯದು ಜಂಜಾಟ, ಇದ್ರದ್ದೆಲ್ಲ ವರ್ಕದ್ದು ಎಲ್ಲ, ಈ ಟೆನ್ಷನಲ್ಲಿ ಇರಬೇಕಾದ್ರೆ ನಾವು ಬಂದು ಕೂತ್ಕೊಳ್ಳೋದು ಯಾಕೆ, ನಮಗೆ ಕಾಮಿಡಿ ಬೇಕು ಅಂತ, ನಮಗೆಲ್ಲ ಹೌದು, ನಾವು ಕಣ್ಣೀರು ಹಾಕೋಕ್ಕೆ ಬರ್ಬೋದು, ಅದೆಲ್ಲ ಕೇಳಬೇಕಾಗತ್ತೆ. ಯಾರ ಮನಸ್ಸಿನ ತಗೋಬೇಕು ಅದು ಗೊತ್ತಾಗ್ತಾ ಇಲ್ಲ ನನಗೇನು. ಮೊದಲೆಲ್ಲ ಒಳ್ಳೆ ಸಂದೇಶ ಇರುವಂಥ ನಾಟಕ ಆದರೆ ಭಾಳ ಖುಷಿಯಲ್ಲಿ ನೋಡ್ತಾಯಿದ್ರು, ಸ್ವಲ್ಪ ಕಾಮಿಡಿ ಇದ್ದರೂ ಸಾಕಾಗಿತ್ತು, ಅದನ್ನು ಮಿಸ್ತಾ ಇದ್ರು. ನಾವು ಎಷ್ಟೋ ಅಂಥ ನಾಟಕದಲ್ಲಿ ನಾನು ಮಾಡಿದ್ದೆ, ಅದನ್ನು ಭಾಳ ಇಷ್ಟಪಡ್ತಾರೆ ಅಂಥದ್ದು. ಇವಾಗ ಬರೀ ಕಾಮಿಡಿ ಬೇಕು, ಅವು ಸ್ಟೋರಿ ಸೆಕ್ಷನಲ್ಲಿ ಇರಬೇಕಾದವರು ಅವರು ಕಾಮಿಡಿನೇ ಮಾಡಬೇಕು, ಕೊನೆಗೆ 1-2 ಸೀನು ಟ್ರ್ಯಾಜಿಡಿ ಕೊಟ್ಟು ಸಾಕಾಗತ್ತೆ ಈಗ. ಆದರೆ ಅದನ್ನು ಬದಲಾಗಬೇಕು ಅಂತ ಕಲಾವಿದರು ಅಂತಂದರೆ ಎಲ್ಲರೂ ಎಲ್ಲನೂ ಒಂದೇ ಥರ ನೋಡ್ಬೇಕು. ಅದರಲ್ಲಿ ಒಳ್ಳೇದಿರುತ್ತೆ ಕೆಟ್ಟದಿರುತ್ತೆ ನಾಟಕ ಅಂತಂದಾಗ. ಕೆಟ್ಟದ್ದು ಅಂತ ಇಲ್ಲ ಅಂತಂದರೆ ಒಳ್ಳೇದ್ರದ್ದು ಬೆಲೆ ಗೊತ್ತಾಗೋದು. ಹೌದು, ಎರಡೂ ಇರಬೇಕು ಅದು ನಾಟಕ ಅಂತಂದಾಗ. ಸಮಾಜನ ತಿದ್ದೋ ಕೈಗನ್ನಡಿ ಅಂತ ಹೇಳ್ತಾರೆ. ಆದರೆ ಏನು ಮಾಡೋದು, ಒಂದೊಂದು ಸಲ ನಮ್ಮನ್ನು ನಾವೇ ತಿದ್ಕೊಳ್ಳೋಕ್ಕಾಗ್ತಾ ಇಲ್ಲ. ನಮ್ಮಲ್ಲಿ ಅಂಥ ತಪ್ಪುಗಳು ತುಂಬ ಆಗುತ್ತೆ. ನಾಟಕದಲ್ಲಿ ಒಳ್ಳೆ ಸಂದೇಶ ಕೊಡ್ತೀವಿ, ಹೊರಗೆ ನೋಡಿದಾಗ ನಾವೇ ಬೇರೆ ಮಾಡ್ತಾ ಇರ್ತೀವಿ. ಅದು ಯಾವಾಗ ತಿದ್ದುತ್ತೋ ಗೊತ್ತಿಲ್ಲ. ಸಂದೇಶ ಕೊಡಕ್ಕೆ ಹೋದವ್ರೆ. ಓಕೆ. ಸೊ ಯಾವುದ್ರ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇದ್ದಾರೆ ಅಲ್ಲಲ್ಲ ದೀಪಕ್ ರೈ ಅವರು? ಅದು ಪರ್ಟಿಕ್ಯುಲರ್ ಏನೇ ಹೇಳೋಕ್ಕಾಗಲ್ಲ. ಕೆಲವು ಹೇಳೋದು ಅಂದರೆ ಅದು ಕೆಲವು ತಪ್ಪು ಮಾಡಿದಾಗ ಅವ್ರಿಗೆ ಗೊತ್ತಾಗೋದಿಲ್ಲ, ನನ್ನ ಪಾತ್ರದಲ್ಲಿ ಇಂಥದ್ದು ಒಳ್ಳೇದು ಮಾಡಿದ್ದೆ ಅಂತ. ಹಿಂದ್ಗಡೆ ಬೇರೆಯೇ ಆಗ್ತಾ ಇರುತ್ತೆ, ಅದು ಅವ್ರ ತಲೆಯಲ್ಲಿ ಇರೋದಿಲ್ಲ. ಕೆಲವರು ಒಂದು ನಾಟಕ ಮಾಡಿದ ಕೂಡಲೇ ತುಂಬ ಹಾರಾಡ್ತಾರೆ, ಅದೆಲ್ಲ ಯಾವಾಗ ನಿಲ್ಲುತ್ತೋ ಅದು. ಇವಾಗಂತೂ ಸ್ವಲ್ಪ ಕಮ್ಮಿ, ಕೆಲವು ಟೈಮಲ್ಲಿ ಅದೇ ಇತ್ತು. ಒಂದು ಕೂಡಲೇ ದೊಡ್ಡ ನಟ ಅಂತ ತಿಳ್ಕೊಳ್ಳೋರು ಇದ್ದಾರೆ, ತಲೆಗೇರಿ ಆಗಿರ್ತದೆ. ಮತ್ತು ನಮಗೆ ಸಿಗೋದಿಲ್ಲ, ಎಷ್ಟು ಶೋ ಮಾಡಿದವರು ನಮಗೆ ಸಿಗೋದಿಲ್ಲ. ನಮಗೆ ಇನ್ನೂ ಭಯ ಇದೆ. ಒಂದು ಫಸ್ಟ್ ಶೋ ಹೋಗಬೇಕು ಅಂತಂದರೆ ಯಾರು ನಮ್ಮ ಎದುರುಗಡೆ ಇದ್ದಾರೆ ಕಲಾವಿದರು, ಅವ್ರ ಜೊತೆ ಎಲ್ಲ ಒಂದೆರಡು ಸಲ ಮಾತಾಡಿಬಿಟ್ಟೆ ಹೋಗುವ ಅಂತ. ಅಲ್ಲಿ ವೇದಿಕೆಯಲ್ಲಿ ಬಂದಾಗ ಎದುರುಗಡೆ ಕೂತವ್ರು ಅಷ್ಟೊಂದು ಜನ ಇರ್ತಾರೆ, ಎದುರುಗಡೆಯಿಂದ ನಮ್ಮ ಮಾತೆ ಅವರಿಂದ ಸಿಕ್ಕಿಲ್ಲ ಅಂತಂದರೆ, ನಮ್ಮಿಂದ ಸಿಕ್ಕಿಲ್ಲ ಅಂತಂದರೆ ಏನು ಮಾಡೋಕ್ಕಾಗತ್ತೆ? ಅಲ್ಲಿ ಒಂದು ಲೈಟ್ ಆಫ್ ಮಾಡಬೇಕಿಲ್ಲ, ಒಳಗೆ ಬರಬೇಕಷ್ಟೇ. ಆ ನಾಚಿಕೆಯಿಂದ ಮೊದಲೇ ನಾವು ತಯಾರಾಗಿ ಹೋದರೆ ಒಳ್ಳೆಯದು. ನನಗೆ ಸಡನ್ನಾಗಿ ನಾನು ಜಾಸ್ತಿ ಮಾಡಿರೋದು ಅದೇ, ನನಗೆ ಈಶ್ವರದಲ್ಲಿ ಸಡನ್ನಾಗಿ ಈಗ ಪ್ರಾಕ್ಟೀಸ್ ಮಾಡೋ ಒಮ್ಮೆ ನಮ್ಮ ಜಿಗಪ್ಪರು ಏನು ಹೇಳ್ತಾ ಇದ್ರು ಅಂತಂದರೆ, ನಾವು ಕೌಂಟ್ರಲ್ಲಿ ಕೂತಾಗ ಈ ಶೋ ನೋಡ್ಕೊ,
ನೆಕ್ಸ್ಟ್ ಶೋ ಮಾಡು ಅಂತ ಹೇಳ್ತಾಯಿದ್ರು. ಹ್ಞೂ ಅಷ್ಟು ಸಡನ್ ಪ್ರಿಪೇರ್ ಆಗಬೇಕಾಗಿತ್ತು. ಹ್ಞೂ ನಮಗೆ ಜಾಸ್ತಿ ನೋಡೋಕ್ಕೂ ಆಗ್ತಿಲ್ಲ. ಕೌಂಟ್ರಲ್ಲಿ ಕೂತ್ರೆ ನಮ್ಮ ಸ್ಟೇಜ್ ಕಾಣಲ್ಲ, ಹ್ಞೂ ಕೇಳಿಕೊಂಡು ಕೇಳೋದು ಮಾತ್ರ. ಹ್ಞೂ ಆದರೆ ಯಾವಾಗಲೂ ಒಂದು ನೋಡಿದಾಗ ಅದು ನೋಡಿಬಿಟ್ಟು ಮಾಡಬೇಕಾಗಿತ್ತು. ಆ ಥರ ಎಲ್ಲ ಮೊದಲು ತುಂಬ ಮಾಡ್ತಿದ್ದೆ. ಇವಾಗಂತಂದ್ರೆ ಒಂದು ಪಾತ್ರ ಕೊಟ್ಟಾಗ ಅದನ್ನು ಬೇರೆ ಮಾಡೋಕ್ಕಾಗ್ತಿಲ್ಲ ನನಗೆ. ಅದನ್ನೇ ಮುಂದುವರಿಸ್ಬೇಕಾಗತ್ತೆ. ಓಕೆ. ಸೊ ಈಗ ಸಿನಿಮಾ, ತುಳು ಸಿನಿಮಾ ಮತ್ತು ತುಳು ರಂಗಭೂಮಿ ಏನು ವ್ಯತ್ಯಾಸ ಇದೆ ಅಂತ ಅನಿಸುತ್ತೆ ನಿಮಗೆ, ಅಥವಾ ನಿಮಗೆ ಅದನ್ನು ನೀವು ಹೇಗೆ ಜಡ್ಜ್ ಮಾಡ್ತೀರಿ ಅಂತ? ತುಳು ಸಿನಿಮಾ, ತುಳು ರಂಗಭೂಮಿ ಕೆಲವು ನೋಡಿ, ಕೆಲವು ಈ ಪಾತ್ರಗಳ ಬಗ್ಗೆ ಹೇಳೋದಂತಂದರೆ, ಕೆಲವು ಕಲಾವಿದರ ಬಗ್ಗೆ ಹೇಳಬೇಕು ಅಂತಂದರೆ ಕೆಲವರು ನಾಟಕದಲ್ಲಿ ತುಂಬ ಇಷ್ಟ ಆಗ್ತಾರೆ ಅವರು. ಅದೇ ಸಿನಿಮಾ ರಂಗಕ್ಕೆ ಬಂದಾಗ ಅದು ಕೆಲವರು ಇಷ್ಟಪಡೋದಿಲ್ಲ. ಯಾರು ಏನು ಅಂತಲ್ಲ, ಕೆಲವ್ರನ್ನ. ಮತ್ತು ನಮಗೂ ನೋಡಿದಾಗ ಹಾಗೆ ಅನ್ನಿಸ್ತದೆ, ನಮಗೂ ಭಯ ಆಗುತ್ತೆ. ಅದು ನಾಟಕದಲ್ಲಿ ಮಾಡಿದಾಗ ಅದರಲ್ಲಿ ಮಾಡಿದರೆ ಆಗಲ್ಲ ಅಂತ. ಕೆಲವರು ಸಿನಿಮಾದಲ್ಲಿ ಇಷ್ಟ ಆಗಲ್ಲ, ಅಲ್ಲ ಸಿನಿಮಾದಲ್ಲಿ ಇಷ್ಟ ಆಗ್ತಾರೆ, ನಾಟಕದಲ್ಲಿ ಕೆಲವರಿಗೆ ಆಗಲ್ಲ. ಓಕೆ. ನಾನು ಮೊದಲಿಂದೇ ಇದರಲ್ಲಿ ನಾನು ಒಂದು ಕಲ್ತಿದ್ದು ಅಂತಂದರೆ, ನಮಗೆ ಅಲ್ಲಿ ಕ್ಲೋಸ್ ಕ್ಯಾಮ್ರಾ ಇರಲ್ಲ, ಏನೂ ಇರಲ್ಲ, ಆಡಿಯನ್ಸ್ ಅಷ್ಟು ದೂರ ಇರ್ತಾರೆ. ನಾನು ಆವಾಗಲೇ ಒಂದು ಸಿನಿಮಾದ್ದು ಇದನ್ನು ತಲೆಯಲ್ಲಿ ಇಟ್ಕೊಂಡು ಪಾತ್ರ ಮಾಡ್ತಿದ್ದೆ ನಂದಿಕೇಶ್ವರದಲ್ಲಿದ್ದಾಗ. ಟ್ರ್ಯಾಜಿಡಿ ಆಗಲಿ ಏನೇ ಆಗಲಿ ಯಾರು ಅಷ್ಟು ಕ್ಲೋಸಾಗಿ ನೋಡ್ತಾರೋ ಗೊತ್ತಿಲ್ಲ. ನನಗೆ ಅದು ಈಗ ತುಂಬ ಯೂಸ್ ಆಯಿತು ಅಂತ. ಹೆಲ್ಪ್ ಆಗ್ತಾ ಇದೆ ಅಂತ. ಹೌದು ಹೌದು, ಅದನ್ನು ತಲೆಯಲ್ಲಿ ಇಟ್ಕೊಂಡು ಪಾತ್ರ ಮಾಡ್ತಿದ್ದೆ. ನಿಮಗೆ ಈಗ ದೀಪಕ್ ರೈ ಅವರಿಗೆ ತುಳು ಸಿನಿಮಾ ಈಸಿ ಅಂತ ಅನಿಸುತ್ತಾ, ತುಳು ಡ್ರಾಮಾ ಈಸಿ ಅಂತ ಅನಿಸುತ್ತಾ ಅಂತ? ಅದಾಗಲೇ ಹೇಳಿದಾಗೆ ನನಗೆ ಡ್ರಾಮಾ ಮೇಯ್ನು. ಈಸಿ ಅಂತಲ್ಲ, ಈಸಿ ಆ್ಯಕ್ಚುಲಿ ಸಿನಿಮಾನೇ, ಅಂದರೆ ಟೇಕ್ ರಿಟೇಕ್ ಇರುತ್ತೆ. ಹೌದು, ಅದೇ ಅದರಲ್ಲೂ ಮಾತ್ರ ಇರುತ್ತೆ. ಆದರೆ ಕಷ್ಟಪಡಬೇಕಾಗಿತ್ತು. ರಂಗಭೂಮಿ ಅಂತಂದರೆ ಇಷ್ಟರಲ್ಲಿ ಎಷ್ಟು ಕಷ್ಟಪಟ್ಟರು ಚೌಕಟ್ಟಲ್ಲಿ, ಆ ಚೌಕಟ್ಟಲ್ಲಿ ಮಾತ್ರ. ಫಿಲಮ್ ಅಂತಂದರೆ ಸ್ವಲ್ಪ ಕಷ್ಟ ಜಾಸ್ತಿನೇ. ಬಿಸಿಲು ಇಲ್ಲ, ಚಳಿ ಅಂತಿಲ್ಲ. ಓಕೆ, ಎಲ್ಲವನ್ನು ಅನುಭವಿಸಿದ್ದೀವಿ. ಓಕೆ. ಒಂದು ಮಾತನ್ನೇ ಹೇಳಿದ್ರಿ ಈಗಾಗಲೇ ನೀವು, ಒಂದು ಶೋ ಮಾಡಿದ ನಂತರ ಕೆಲವರೊಮ್ಮೆ ಕೈಗೆ ಸಿಗಲ್ಲ ಅನ್ನುವಂಥ ಸಿಚುವೇಶನ್ ಇದೆ. ದೀಪಕ್ ರೈ ಅವರಿಂದಾದರೂ ಅಂಥ ಮಾತನ್ನು ಕೇಳಿದ್ದಾರೆ? ಈಗ ಸಿನಿಮಾಗೆ ಹೋದ್ಮೇಲೆ ನಮಗೆ ಸಿಗ್ತಾ ಇಲ್ಲ, ಕೈಗೆ ಸಿಗ್ತಾ ಇಲ್ಲ ಅಂತ ಮಾತು ದೀಪಕ್ ರೈ ಅವರ ಬಗ್ಗೆ ಏನಾದರೂ ಕೇಳಿ ಬಂದಿದ್ದ ಅಂತ? ಆ ಸಿಗೋದು, ನಾನು ಆಗ ಹೇಳಿದ್ದು ಸಿಗೋದು ಬೇರೆ ವಿಷಯ. ಓಕೆ. ಬ್ಯುಸಿಯಾಗಿ ಸಿಗೋದು ಬೇರೆ, ತಲೆಗೆ ಏರಿದು ಸಿಗದಾಗೋದು ಬೇರೆ, ಅದು ಬೇರೆ. ಓಕೆ, ಎಸ್. ಹೇಳ್ತಾರೆ ಆದರೆ ಅದು ಅವರು ತಿಳ್ಕೊಂಡಿರೋದು ಮಾತ್ರ. ನಾವು ಕೆಲವು ಏನು ಹೇಳ್ತಾರೆ, ನಿಮಗೆ ಫೋನ್ ಮಾಡಿಲ್ಲ, ನೀವು ಬ್ಯುಸಿ ಇರ್ತೀರಾ, ಬರೀ ಅವರವರೇ ತಿಳ್ಕೊಂಡೆ ಆ ಥರ ಮಾಡ್ತಾರೆ. ತುಂಬ ಅವಕಾಶಗಳು ಹಾಗೆ ತಪ್ಪೋಗುತ್ತೆ. ನಾನು ಹೇಳ್ತಾ ಇರ್ತೀನಿ, ಏನು ಬ್ಯುಸಿ ಇಲ್ಲ, ನಿಮಗೆ ಫೋನ್ ಮಾಡಿಲ್ಲ, ನಾವು ಬ್ಯುಸಿ ಇದನ್ನ ಇಲ್ಲ ಹೇಗೆ ಗೊತ್ತಾಗೋದು? ಓಕೆ, ನಾವು ಮನೇಲೇ ಇರ್ತೀವಿ, ಫುಲ್ ನೀವು ಬ್ಯುಸಿ ಇರ್ತೀರಿ ಅಂತ ನಿಮ್ಗೆ ಹೇಳಿಲ್ಲ. ಹಾಗೆ ತಿಳ್ಕೊಂಡು ತುಂಬ ಅವಕಾಶ ತಪ್ಪಿದ್ದು ಇದೆ. ಓಕೆ, ಅವರವರೇ ತಿಳ್ಕೊಂಡು, ಅವರೇ ಅಂದ್ಕೊಳ್ಳೋದು. ಆಮೇಲೆ ಕೆಲವು ಪೇಮೆಂಟ್ ವಿಷಯದಲ್ಲಿ ತಿಳ್ಕೊಂಡು, ನೀವು ಅದರಲ್ಲಿ ಮಾಡಿದ್ರಿ, ಇವಾಗ ಎಷ್ಟು ತಗೋತೀರಿ ಅನ್ನೋ ಅದಕ್ಕೆ ನಿಮ್ಗೆ ಹೇಳಿಲ್ಲ. ಓಕೆ, ಆ ಥರನೇ ಇದೆ. ಎಲ್ಲದರಲ್ಲೂ ನಮಗೆ ಮೈನಸ್. ಓಕೆ, ಆದರೆ ಡೈರೆಕ್ಟಾಗಿ ಯಾರು ಕೇಳಲಿಲ್ಲ, ಕೇಳೋದೇ ಈ ರೀತಿ ನಿರ್ಧಾರಕ್ಕೆ ಮಾತ್ರ ಗೊತ್ತಾಗೋದಲ್ವ. ಓಕೆ, ಆ ಬಗ್ಗೆ ಬೇಸರ ಏನಾದರೂ? ಇಲ್ಲಪ್ಪ, ಏನೂ ಇಲ್ಲ. ಯಾವ ವಿಷಯದಲ್ಲೂ ಬೇಸರ ಅಂತ ಮಾಡ್ಕೊಳ್ಳಲ್ಲ. ಇಲ್ಲ. ಓಕೆ, ನಾನು ಈಗ ಒಂದು 50-60 ಫಿಲಮ್ ಆದ್ರೂ ನನಗೆ ಆಲ್ಮೋಸ್ಟ್ ಒಂದು 20-25ರಲ್ಲಿ ಏನೂ ಸಿಗೋದು ಇದೆ. ಏನೂ ಕೊಡದೆ ನಾನು ರಂಗಭೂಮಿಯಲ್ಲೇ ಸೇವ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ತಡ್ಕೊಂಡಿದ್ದೀನಿ, ತಾಳ್ಮೆಯಲ್ಲಿ. ಓಕೆ, ಫಿಲಮ್ ಅಂತ ಅಂದಾಗ ತಾಳ್ಮೆ ಮುಖ್ಯ. ತಾಳ್ಮೆ ಇಲ್ಲ ಅಂತಂದರೆ ಸಾಧ್ಯನೇ ಇಲ್ಲ ಅದರಲ್ಲಿ ಇರೋದಕ್ಕೆ. ಓಕೆ, ಕಾರಣ ಅಂದರೆ ಉದ್ದೇಶಪೂರ್ವಕವೋ ಅಥವಾ ಅದರಲ್ಲಿ ಕೆಲವರು ಅವರವ್ರದ್ದು, ನಾನು ಯಾವುದಕ್ಕೆ ಒಂದೊಂದು ನಾನು ಯಾವುದನ್ನು ಕೇಳೋದಿಲ್ಲ ಅನ್ನೋ ಅದನ್ನು ಯೂಸ್ ಮಾಡ್ಕೋತಾರೋ. ಮತ್ತು ಎಷ್ಟು ಕಾದರೂ ಬರ್ತಾನೆ, ಅವ್ನು ಕೊಟ್ಟಿಲ್ಲ ಅಂದರೆ ಪರವಾಗಿಲ್ಲ, ಹಾಗೆ ತಿಳ್ಕೊಳ್ಳೋರು ಇರ್ತಾರೆ. ಬಹುಶಃ ನಿಮ್ಮ ಸಿಂಪ್ಲಿಸಿಟಿ ಅಲ್ಲಿಗೆ ಮುಳುವಾಗ್ತಾ ಇದೆ ನಿಮಗೆ ಅಂತ ಇರ್ಬೋದೇನೋ. ಅಂದರೆ ನಮ್ಗೆ ಏನು ಮಾಡೋಕ್ಕಾಗೋದಿಲ್ಲ, ನಾವು ರಂಗಭೂಮಿಯಲ್ಲಿ ಸೇವೆ ಮಾಡೋದ್ರಿಂದ ನಾಳೆನೂ ಮಾಡ್ಬೇಕಲ್ಲ. మరి ಇವತ್ತಲ್ಲ, ಇಷ್ಟು ವರ್ಷ ಹಾಗೆ ತಡ್ಕೊಂಡು ಬಂದಿದ್ದೀನಿ. ಈಗ ಸ್ವಲ್ಪ ಕೇಳೋಕ್ಕೆ ಶುರು ಮಾಡಿ, ಅಂದರೆ ಬಾಯ್ಬಿಟ್ಟು ಕೇಳ್ತಾ ಇದ್ದೀರಿ. ಕೇಳಿಲ್ಲ ಅಂತಂದರೆ, ಇನ್ನೂ ಕೇಳಿಲ್ಲ ಅಂತಂದರೆ ನಮ್ಮ ಜೀವನ ನಡೆಯಲ್ಲ. ಓಕೆ, ಇಷ್ಟೆಲ್ಲ ಇದ್ದರೂ ದೀಪಕ್ ರೈ ಪಾಣಾಜಿ ಅವರು ಅವಿವಾಹಿತರು ಅಂತ ಹೆಚ್ಚಿನವರಿಗೆ ಗೊತ್ತಿಲ್ಲ, ಇನ್ನೂ ಕೂಡ ಮದುವೆ ಮಾಡಿಕೊಂಡಿಲ್ಲ. ಯಾಕೆ? ಅದಾದ ಬಳಿಕ ಈಗ ಸೀರಿಯಲ್ಗಳಿಗೂ ಕೂಡ ಪಾದಾರ್ಪಣೆ ಮಾಡಿದ್ದಾರೆ ದೀಪಕ್ ರೈ ಅವರು. ಹೇಗೆ? 2 ಸೀರಿಯಲ್ ಮಾಡಿದೆ. ಯಾವುದೆಲ್ಲ? ತುಂಬ ಸೀರಿಯಲ್ ಬಂದಿತ್ತು. ಕಾಂತಾರ
2 ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ದೀಪಕ್ ರೈ ಇರ್ತಾರಾ ಅನ್ನುವಂಥ ಒಂದು ಪ್ರಶ್ನೆ ಎಲ್ಲರನ್ನೂ ಕಾಡ್ತಾ ಇದೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.